ವಿಟ್ಲದ ಚಂದಳಿಕೆ ಕಾರ್ತಿಕ್ ಫ್ರೆಂಡ್ಸ್ ಕ್ಲಬ್ ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಗೌರವ ಸಮಿತಿ ವತಿಯಿಂದ 21ನೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಚಂದಳಿಕೆ ಮಂಗಳ ಮಂಟಪದಲ್ಲಿ ಬಹಳ ಸಂಭ್ರಮದಿಂದ ನಡೆಯಿತು. ಸೆಪ್ಟೆಂಬರ್ 2ರಂದು ಬೆಳಗ್ಗೆ ಗಣಪತಿ ಹೋಮ ಬಳಿಕ ಉದಯೇಶ ಕೆದಿಲಾಯ ಅವರಿಂದ ಮೂರ್ತಿ ಪ್ರತಿಷ್ಠೆ ನಡೆಯಿತು. ವಿಟ್ಲ ಬಿಲ್ಲವ ಸಂಘದ ಮಾಜಿ ಅಧ್ಯಕ್ಷ ಚಂದ್ರಹಾಸ ಸುವರ್ಣ ಧ್ವಜಾರೋಹಣಗೈದರು. ಹೊನ್ನಪ್ಪಗೌಡ ಮುತೂರು ಉದ್ಘಾಟಿಸಿದ್ರು. ಧೂಮಾವತಿ ಸ್ವಸಹಾಯ ಸಂಘ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಟ್ಲ ಮುಡ್ನೂರು ವಿಟ್ಲ ವಲಯ ವತಿಯಿಂದ ಭಜನೆ ನಡೆಯಿತು. ಬಳಿಕ ಮಕ್ಕಳಿಗೆ, ಪುರುಷರಿಗೆ, ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ರಾತ್ರಿ ಸಭಾ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಮಾಜಿ ಸೈನಿಕ ರಮೇಶ್ ಬಿಕೆ ಅವರನ್ನು ಇದೇ ಸಂದರ್ಭ ಸನ್ಮಾನಿಸಲಾಯಿತು. ಸ್ಥಾಪಕ ಅಧ್ಯಕ್ಷ ಗಣೇಶ್ ಚಂದಳಿಕೆ ಅವರು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ 21 ವರ್ಷ ತುಂಬಿದೆ. ಬಾಲಗಂಗಾಧರ ತಿಲಕ್ ಅವರಿಂದ ಪ್ರೇರಣೆಗೊಂಡು ಇಲ್ಲಿ ಗಣೇಶೋತ್ಸವ ಆಚರಿಸಿಕೊಂಡು ಬರಲಾಗ್ತಾ ಇದೆ ಅಂತ ಹೇಳಿದ್ರು. ಒಗ್ಗಟ್ಟದ ಸೂಚಕ ಮಾಡೋದು ಈ ಪರಿಸರ ಒಗ್ಗಟ್ಟು ಮಾಡೋದು ಮಾತು ಜವಣೆ ನೇಟು ಪ್ರಾಯದ ಎಂಕಲ ಶಂಕರ್ ಭಟ್ ಬದನಾಜಿ ಬೇರೆ ಮಾತ್ರ ಬಟ್ ಎಂಕಲ್ ಮಾತೆಲ್ಲ ನೆಟ್ಟನ್ನ ಹೆಂಗೆ ಸ್ಟಾರ್ಟ್ ಮಾಡ್ಕೊಂಡಾಗ 11 ವರ್ಷದ ಜವಣೇರಿ ಮಾತು ಸ್ಟಾರ್ಟ್ ಮಾಡ್ತದೆ. ಐಡ್ಬೇಕೈತೆ ಎಂಕ್ಲಿಗೆ 50 ವರ್ಷ 21 ವರ್ಷ ಎಂಕ್ಲು ಗಡಿದಾಟಿ ಬತ್ತ ನನೈತೆ 25ನೇ ವರ್ಷ ಎಂಕ್ಲು ಸಜ್ಜವನ್ನಲ್ಲ ಐಕೆ ಮಾತೆಲ್ಲ ಊರದಾಗ ಸಾಕರಕ್ಕೆ ಏನೊಂದು ಎಂಕ್ಲ ಮಾತಾ ಕ್ಲಬ್ದ ಜನಗಳು ಅಂಚನೆ ಗೌರವಿತ. ಸೆಪ್ಟೆಂಬರ್ 3ರಂದು ಸಂಜೆ ರಂಗಪೂಜೆ, ಮಹಾಪೂಜೆ ಬಳಿಕ ಶೋಭಾಯಾತ್ರೆ ಹೊರಟಿದೆ. ಕೀಲುಕುದುರೆ, ಕರಗ ನೃತ್ಯ ಶೋಭಾಯಾತ್ರೆಗೆ ಮತ್ತಷ್ಟು ಮೆರುಗು ನೀಡಿದೆ. ಚಲಿಸುವ ರಸಮಂಜರಿ ಕುಣಿತ ಗಮನ ಸೆಳೆಯಿತು. ವಿಟ್ಲದ ಮುಖ್ಯ ರಸ್ತೆಯಲ್ಲಿ ಹೊರಟ ಭವ್ಯ ಶೋಭಾಯಾತ್ರೆ ಬಳಿಕ ಗಣಪತಿ ಮೂರ್ತಿಯನ್ನ ವಿಸರ್ಜನೆ ಮಾಡಲಾಯಿತು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.